Maestro Productions presents in association with Namma TV, Hence Dare to Dance, powered by Nisargalaya Brahmi Oil, Gadi Detergent, Bhumi Villas, Propipo.com, co-sponsored by Maestro Interior, Ace Promoters and Developers, Merger Soda, Aruna Masala, Mcar.com, Sun Premium Refined Sunflower Oil, associate sponsor, Replica Hair Replacement, Nanturu, Soumya Travels, JP Lights and Appliances, Master for Quality Baking, Event Partner RDC, Venue Partner Forum Fizo Mall, Costume Partner Off Limits, Web Partner NewsKarnataka.com. ಕರ್ನಾಟಕದ ಎಲ್ಲ ವೀಕ್ಷಕರಿಗೆ ನಿಮ್ಮ ಬಳಿಯಾದ ಸೌಜನ್ಯತೆಯಿಂದ ಸ್ವಾಗತಿಸುವಂತಹ ಈ ಕಾರ್ಯಕ್ರಮ, ಈ ವೇದಿಕೆ ಡಾನ್ಸ್ಗೋಸ್ಕರ ಮಾಡಿದ್ರು ಕೂಡ ಈ ವೇದಿಕೆಯಲ್ಲಿ ಡಾನ್ಸ್ ಜೊತೆ ಆಗ್ತಾ ಇದೆ ಡೇರ್ ಜೊತೆ ಸ್ವಲ್ಪ ಇಮೋಷನ್ಸ್ ನ ಜೊತೆಗೆ ಇಲ್ಲಿದೆ ಸ್ವಲ್ಪ ರೊಮ್ಯಾನ್ಸ್ ನ ಜೊತೆಗೆ ಜಬರ್ದಸ್ತ್ ಕಾಂಪಿಟಿಷನ್. ಎಸ್ ಫ್ರೆಂಡ್ಸ್, ನಾವಿದ್ದೇವೆ ಸೆಮಿಫೈನಲ್ಸ್ ಆಫ್ ಹೆಮ್ಸ್ ಡೇರ್ ಟು ಡಾನ್ಸ್ ಕಾರ್ಯಕ್ರಮ. ಸೊ ವೆಲ್ಕಮ್ ಯು ಆಲ್ ಫಾರ್ ದ ಸೆಮಿಫೈನಲ್ಸ್ ಲಾಸ್ಟ್ ರೌಂಡ್. ಮೇಸ್ಟ್ರೋ ಪ್ರೊಡಕ್ಷನ್ಸ್ ಹಾಗೂ ನಮ್ಮ ಟಿವಿಯ ಜಂಟಿ ಆಶ್ರಯದಲ್ಲಿ ಮೂಡಿ ಬರುವಂತಹ ಓಪನ್ ಟು ಆಲ್ ಗ್ರೂಪ್ ಡಾನ್ಸ್ ರಿಯಾಲಿಟಿ ಕಾಂಪಿಟಿಷನ್ ಹೆಮ್ಸ್ ಡೇರ್ ಟು ಡಾನ್ಸ್ ಪವರ್ಡ್ ಬೈ ಘಡಿ ಡಿಟರ್ಜೆಂಟ್, ಭೂಮಿ ವಿಲಾಸ್ ಅಂಡ್ prophippo.com. ನಮ್ಮ ಈ ಕಾರ್ಯಕ್ರಮದ ಕೋ ಸ್ಪಾನ್ಸರ್ಸ್ ಆಗಿದ್ದಾರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಅರುಣಾ ಮಸಾಲಾ, ಏಸ್ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್, ಜೆಪಿ ಲೈಟಿಂಗ್ಸ್ ಅಂಡ್ ಅಪ್ಲಯನ್ಸಸ್, ಮೇಸ್ಟ್ರೋ ಇಂಟೀರಿಯರ್ಸ್, ಅದೇ ರೀತಿಯಲ್ಲಿ ಮರ್ಜರ್ ಸೋಡಾ. ನಮ್ಮ ಎಲ್ಲ ಸ್ಪಾನ್ಸರ್ಸ್ಗೆ ಥ್ಯಾಂಕ್ಸ್ ಅನ್ನ ಹೇಳ್ತಾ ಇದ್ದೇವೆ. ನಮ್ಮ ವೆನ್ಯೂ ಪಾರ್ಟ್ನರ್ ಆಗಿದ್ದಾರೆ ಫೋರಂ ಫಿಜಾ ಮಾಲ್, ಕಾಸ್ಟ್ಯೂಮ್ ಅಂಡ್ ವಾರ್ಡ್ರೋಬ್ ಕರ್ಟಸಿ ಬೈ ಆಫ್ ಲಿಮಿಟ್ಸ್ ಅಂಡ್ ಫಾತಿಮಾ ಕಲೆಕ್ಷನ್ಸ್. ಇವೆಂಟ್ ಪಾರ್ಟ್ನರ್ಸ್ ಆಗಿದ್ದಾರೆ RDC ರೆವಲ್ಯೂಷನ್ ಡಾನ್ಸ್ ಕ್ರೂ. ಮೀಡಿಯಾ ಪಾರ್ಟ್ನರ್ಸ್ ನ್ಯೂಸ್ ಕರ್ನಾಟಕ. ಹಾಗೆ ಮೇಕಪ್ has been made by Heaven Rose Unisex Professional Saloon. Thanks to all our sponsors. ಇನ್ನಷ್ಟು ಸಹಕಾರ ನೀಡಿದ್ದಾರೆ ಹಲವಾರು ಸ್ಪಾನ್ಸರ್ಸ್. ಅವರನ್ನೆಲ್ಲ ನೆನೆಸ್ಕೊಂಡು ನಮ್ಮ ಈ ದಿನದ ಹೊಸ ಸಂಚಿಕೆಯನ್ನು ಪ್ರಾರಂಭಿಸ್ತಾ ಇದ್ದೇವೆ. ದಿಸ್ ಇಸ್ ಸೆಮಿಫೈನಲ್ಸ್ ಲಾಸ್ಟ್ ರೌಂಡ್. ಇವತ್ತು ಯಾರೆಲ್ಲ ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ, ಅದರಲ್ಲಿ ಸೆಲೆಕ್ಷನ್ ಫೈನಲ್ಸ್ಗೆ ಯಾರು ಹೋಗ್ತಾರೆ, ಯಾರು ಟಾಪ್ ಫೈನಲಿಸ್ಟ್ ಆಗ್ತಾರೆ ಅಂತ ಗೊತ್ತಾಗುತ್ತೆ. ಸೊ ಬಿಫೋರ್ ದ್ಯಾಟ್ ಟಾಪ್ ಫೈನಲಿಸ್ಟ್ ಅನ್ನ ಸಿಲೆಕ್ಟ್ ಮಾಡುವಂತಹ ನಮ್ಮ ಜಡ್ಜಸ್, ಪ್ಲೀಸ್ ವೆಲ್ಕಮ್ our 3 judges, Sanjay Kumar, Pooja Shetty and Kishore Raman. Not to forget, ladies and gentlemen, namana aram se kulludu tough decision malpuna super guru, yes, that is Dipali Gambatkoni. ಸೊ ಯಾವುದೆಲ್ಲ ಟೀಮ್ಸ್ ಹೋಗುತ್ತೆ ಫೈನಲ್ಸ್ಗೆ, ಫೈನಲಿಸ್ಟ್ ಆಗಿ ಯಾರೆಲ್ಲ ಸೆಮಿಫೈನಲ್ ರೌಂಡ್ ಇಂದ ಔಟ್ ಆಗ್ತಾರೆ ನೋಡಬೇಕಾದ್ರೆ ಈ ಸಂಚಿಕೆಯ ಕೊನೆಗೆ ಇದೆಲ್ಲ ಸೀಕ್ರೆಟ್ಸ್ ರಿವೀಲ್ ಆಗುತ್ತೆ. ಆದರೆ ಇಂದಿನ ಸಂಚಿಕೆಯಲ್ಲಿ ಮುಂದೆ ಬರುವಂತಹ ಟೀಮ್ ಎನಿಮೋರ್ ದೇ ಆರ್ ನೋ ಮೋರ್ ದೇ ಆರ್ ನೇಮ್, ಅಂದರೆ ಅವರು ಕೊಟ್ಟಂತ ಹೆಸರು ಇನ್ನು ಅವರ ಹೊಟ್ಟಂತ ಹೆಸರು ಆಗ್ಲಿಕ್ಕಿಲ್ಲ. ದೇ ಆರ್ ನೋ ಮೋರ್ ಅನ್ನೋನ್ ಟ್ಯಾಲೆಂಟ್ಸ್, ದೇ ಆರ್ known talents. So please welcome from Sanjay's champions, the unknown talents. Eres tú, ¿dónde has estado? He removido cielo y tierra y no te encontré. Y llegas hoy tan de repente y das sentido toda mi vida con tu querer. ना मैं समझा ना मैं जाना जो भी तुमने मुझसे कहा है सेन्योरिटा, मगर फिर भी ना जाने क्यों मुझे सुन के अच्छा लगा है सेन्योरिटा. No desvíes la mirada, quédate cerca de mí. मुझको बाहों में तुम ले लो, समझीना सेन्योरिटा. चाहत के दो पल ही दिल मारे, दुनिया ये भी अब है क्या.
Eres tú, te has echado, he removido cielo y tierra y no te encontré. Y llegas hoy tan de repente y das sentido toda mi vida con tu querer. ना मैं समझा ना मैं जाना जो भी तुमने मुझसे कहा है सेन्योरिटा मगर फिर भी ಇರ್ನ ಡಾನ್ಸ್ ಎಡ್ಡೆ ಆಯ್ತಲ್ಲ ಓಕೆ ಥ್ಯಾಂಕ್ ಯು ಇರ್ರಿ ಉಂತಿನ ಥ್ಯಾಂಕ್ ಯು ಸೋ ಮಚ್ ವೆಲ್ ಇನಿ ಮುಟ್ಟ ಫಸ್ಟ್ ರೌಂಡ್ ಹೊಡೆದು ಪತ್ತದು ಸೆಮಿಫೈನಲ್ ಊಟ ಕಾಪಿಡೊಂದಾಂಡ ಇಂಚ ಮಾತ್ರ ಡಾನ್ಸ್ ಮಲ್ಪಡೊಂದಾಂಡ ದುಂಬೂರು ದಿಂಚಿ ಲೈಫ್ ಒಂಜಿ ಆಸೆ ಆಯ್ತಾನೆ ಯಾಪೋರ ತಿಕ್ಕೊಂಡು ಇನಿ ಒಂಜತ್ತು ಒಂಜಿ ರಡ್ಡು ಮೂಜಿ ನಾಲು ಐನು ಆಜಿ ಏಳು ಅಡಿಗೆವು ಸೊ ಏಳು ಜನತೊಟ್ಟಿಗೆ ಡಾನ್ಸ್ ಮಾಡ್ತೀನಿ ಒಂಜಿ ಆಸೆ ಈಡೇರಿಸೊಂದೆ ಆ್ಯಂಡ್ ಏಳು ಪೊಣ್ಣುಲು ನಾಲ್ ಆಣುಲು ಅದು ಆ್ಯಕ್ಚುಲಿ ನಿಕ್ಲೆಗೆ ಒಂಜಿ ವೇಳೆ ಆಣುಲು ಕಮ್ಮಿ ಇತ್ತಿಂದ ಎಂಡ ಬಂತಲ್ಲಿ ಅದ ಸಿ ಈತ ನಿಗುಲು ಅನ್ನೋನ್ ಟ್ಯಾಲೆಂಟ್ಸ್ ಆಯ್ತು ನಿಗುಲು ನೋನ್ ಟ್ಯಾಲೆಂಟ್ಸ್ ಆಯ್ತಾರೆ ಎಲ್ಲ ನೋನ್ ಟ್ಯಾಲೆಂಟ್ ಸೊ ನೋನ್ ಟ್ಯಾಲೆಂಟ್ ಒಂಜಿ ಸೆನೋರಿಟಾ ಡಾನ್ಸ್ ಪೂರ ಬಾರಿ ಪೊರ್ಲಾತು ಬಟ್ ಎನಿವೇಸ್ ಅಕಲ ಡಾನ್ಸ್ ಬಾರಿ ಪೊರ್ಲಾತದೆ ವಿ ಆ್ಯಕ್ಚುಲಿ ಲೈಕ್ ದಟ್ ಬಟ್ ವಿ ಬಂದಾಗ ಯಾನು ಉರಿಯ ಮೂಲಿತ್ತೆ ಪಂಡಿನಿ ಬಟ್ ಆ್ಯಕ್ಚುಯಲ್ ಜಜ್ಮೆಂಟ್ ಕೊರ್ರೆಪ್ಪು ನಮ್ಮ ಜಡ್ಜಸ್ ಅದೇ ಸೊ ವೆಲ್ ಲೆಟ್ಸ್ ಮೂವ್ ಟುವರ್ಡ್ಸ್ ದ ಜಡ್ಜಸ್ ಆಲ್ ರೈಟ್ ಸೊ ಸಂಜಯ್ ಈಸ್ ಚಾಂಪಿಯನ್ಸ್ ಹಿಡಿದು ನಮ್ಮ ಅನ್ನೋನ್ ಟ್ಯಾಲೆಂಟ್ಸ್ ಇತ್ತೆ ನೋನ್ ಟ್ಯಾಲೆಂಟ್ಸ್ ಆತಿರು ಸೊ ದೇ ಪರ್ಫಾರ್ಮ್ಡ್ ಸೊ ಅಕಲ ಪರ್ಫಾರ್ಮೆನ್ಸ್ ಎಂಚಾತನಂದು ಪೂಜಾ ಪಲ್ಲ ಎಂಚಾತನ್ ಹಾಯ್ ಗೈಸ್ ಹಲೋ ನಿಖಿಲ್ನಿ ಓವರಾಲ್ ಒಂಜಿ ದಿನ್ಚಾಕ್ ಏಕ್ದಮ್ ಜಕ್ಕಾಸ್ ತೋಜೊಂದುಲ್ಲರು ಮಾತಾಡು ಫುಲ್ ಓವರಾಲ್ ಸ್ಟೇಜ್ ಒಂಜಿ ಕಲರ್ಫುಲ್ ಆಯ್ತು ಫ್ರಮ್ ದ ಬಿಗಿನಿಂಗ್ ನಿಖಲು ಗರ್ಲ್ಸ್ ಯೂಸ್ ಮಂದಿನ ಸ್ಕರ್ಟ್
ದ ಹ್ಯಾಂಡ್ ಮೂವ್ಸ್ ನಿಕ್ಕಲ್ನ ವೆರಿ ನೀಟ್ ವೆರಿ ನೈಸ್. ಥ್ಯಾಂಕ್ ಯು ಐಡ್ದು ಬೊಕ್ಕ ನಿಕ್ಕಲು ಗೈಸ್ ಒಂಜಿ ಒಂಜಿ ಎಂಟ್ರಿ ಕೊರ್ನ ವೆರಿ ನೈಸ್. ಆ್ಯಂಡ್ ಅಗೇನ್ ಆ ಪೋಲ್ಸ್ ಯೂಸ್ ಮಂತು ಬ್ಯಾಲೆನ್ಸ್ ಮಂತಿನವೇ ಇಟ್ ವಾಸ್ ಗುಡ್. ಏತ್ ಪ್ರಾಪರ್ಟೀಸ್ ಯೂಸ್ ಮಂದರಿ ನಿಕ್ಕಲು ಲೆಕ್ಕ ಉಂಡ 7 to 8. Yes, 7 to 8 properties. ನೈಸ್ ಬಿಕಾಸ್ ಓವರಾಲ್ ಸ್ಟೇಜ್ ಒಂಜಿ ಕಲರ್ಫುಲ್ ಆಯ್ತಂಡು. ರಿಬ್ಬನ್ಸ್ ಯೂಸ್ ಮಾಡ್ತಾರೆ, ಆ ರೆಡ್ ಕ್ಲಾತ್ಸ್ ಯೂಸ್ ಮಾಡ್ತಾರೆ, ಆ ಸ್ಟಿಕ್ಸ್ ಪೋಲ್ಸ್ ವೆರಿ ನೈಸ್. ಓವರಾಲ್ ಅ ನೀಟ್ ಎಕ್ಸಿಕ್ಯೂಷನ್. ಥ್ಯಾಂಕ್ ಯು ಥ್ಯಾಂಕ್ ಯು. ಅನುರಾಗ್ನ ಪರ್ಫಾರ್ಮೆನ್ಸ್ ಎಂಚಾಂಡೆ ಅವು ಯಾನ್ ತೂಯಿಜಿ ಗರ್ಲ್ಸ್ ನೋಟಿ ಮಂತಾರತೆ ಚಾರೆಗ್ ತುಲೆಗ ಉಲ್ಲ ಹಿಡ್ದ ಒಂಜಿ ಐಕ್ ದಾದ ಬಂತಾರೆ ಉಲ್ಲ ಹಿಡ್ದು ಫೀಲಿಂಗ್. ಎಸ್ ಅವು ಎಕ್ಸಾಕ್ಟ್ಲಿ ಸೇಮ್ ಅವೇ ಹೆಂಗೆ ಸ್ಪೆಲ್ಲಿಂಗ್ ಗೊತ್ತಾಯ್ತು ಜಾತೆ. ವೆಲ್ ಎನಿವೇಸ್ ಕಿಶೋರ್ ನಮ್ಮ ಅನ್ನೋನ್ ಟ್ಯಾಲೆಂಟ್ಸ್ ಮಕ್ಕಳ ಪರ್ಫಾರ್ಮೆನ್ಸ್ ಬಗ್ಗೆ ದಾದ ಬನ್ಪರ್. ಅನ್ನೋನ್ ಟ್ಯಾಲೆಂಟ್ಸ್ ಎಸ್ ಸರ್. ಆ್ಯಕ್ಚುಲಿ ಪ್ರಾಪರ್ಟಿ ಯೂಸ್ ಬಂದಾಗ ಅವು ಸ್ಕರ್ಟೆಡೇ ಇತ್ತು ನಿಕ್ಲೇನ ಪ್ರಾಪ್ ಏನೋ ಆ ಸ್ಕರ್ಟೆಡ್ ನಿಕ್ಕಲು ಕಲರ್ಫುಲ್ ಸ್ಕರ್ಟ್ ಐಟ್ ನಿಕ್ಕಲ್ ದೆರ್ ಆರ್ ಸೋ ಮೆನಿ ಫಾರ್ಮೇಷನ್ಸ್. ಯು ಗೈಸ್ ಆರ್ ಲುಕಿಂಗ್ ಲೈಕ್ ಯುನೋ ಒಂದೊಂಜಿ ರಾಯಲ್ ಟೀಮ್ ಪನ್ಪೇರು ಗೊತ್ತಾ ನೀನು ರಾಯಲ್ ಟೀಮ್. ಥ್ಯಾಂಕ್ ಯು ಸರ್. ಯಾ ಪ್ರೊಫೆಷ್ನಲ್ ಆ ಪ್ರೊಫೆಷ್ನಲ್ ನಿಕನ ನೆಟ್ ಉಂಡ ಒಂಜಿ ನೆತ್ತೆರಡು ಉಂಡ ಐ ಗೆಸ್ ಬೊಕ್ಕೊಂಜಿ ವಿಷಯದಾದ ಪನ್ನಾಗ ನಿಕುಲು ಇಲಾಸ್ಟಿಕ್ ಯೂಸ್ ಮಾಡ್ತಾರೆ. ಇಲಾಸ್ಟಿಕ್ ಏರ್ಲ ಅಂಚೆ ಥಿಂಕ್ ಮಲ್ಪೆರ್ ಇಜ್ಜಿ ಬಟ್ ನಿಕಾಲ ಥಿಂಕಿಂಗ್ ಅಂಚೋಂಡು ದೆರ್ ಆರ್ ಸೋ ಮೆನಿ ಫಾರ್ಮೇಷನ್ ಇನ್ ಇಲಾಸ್ಟಿಕ್. ಸ್ಟಾರ್ ಮಲ್ತಾರೆ ನಿಕುಲ್ ಬೊಕ್ಕ ನೋ ಮೂವ್ಸ್ ಪೂರ ಸೂಪರ್ ಅವು ಹೆಂಗೆ ಖುಷಿ ಆ್ಯಂಡ್ ಬೊಕ್ಕೊಂಜಿ ಮ್ಯಾಜಿಕ್ ಸ್ಕಾರ್ಫ್ ಇತ್ತನ್ ಅವು ಸ್ಕಾರ್ಫ್ ಯೂಸ್ ಮಾಡ್ತಾರೆ ಅವಲ ನಿಕ್ಲೆಡ ಸಮಥಿಂಗ್ ಡಿಫ್ರೆಂಟ್ ಪ್ರಾಪ್ಸ್ ಇತ್ತನ್ ಬೊಕ್ಕ ನಿಕುಲ್ ಯು ಗೈಸ್ ಆರ್ ಲುಕಿಂಗ್ ಲೈಕ್ ಯು ನೋ ಯು ಗೈಸ್ ಆರ್ ಗಾರ್ಜಿಯಸ್. ಥ್ಯಾಂಕ್ ಯು ಸರ್. ಆ್ಯಂಡ್ ಬೊಕ್ಕೊಂಜಿ ಆರ್ನ ಜೋಕರ್ನ ಆರು ಒಳ್ಳೆರು ಇಲ್ಲಾರು ಆರ್ನ ಒಂಜಿ ಸ್ಟನ್ಸ್ ವಾವ್ ಸೂಪರ್ ನೈಸ್ ಒನ್. ಓವರ್ ಆಲ್ ಎಂಕ್ ಈತೆಪ್ಪ ನೋಡು ಸೆಮಿಫೈನಲ್ಗೆ ಈತ ಮಲ್ತಂಡ ನನ್ನ ಫಿನಾಲಿಗೆ ದಾದ ಮಲ್ಪೋರ್ ನಿಕುಲ್. ಥ್ಯಾಂಕ್ ಯು ಸರ್. ಸೀರಿಯಸ್ಲಿ ಯಾನ್ ಐ ಆಮ್ ಡೈಯಿಂಗ್ ಟು ವಾಚ್ ನಿಕ್ಲೇನ್ ಫಿನಾಲಿಗೆ. ಸೊ ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್. ಥ್ಯಾಂಕ್ ಯು. ಓಕೆ ಆಯ್ತು ಒಟ್ಟಿಗೆ ಆರು ಜೋಕರ್ ಪ್ಲಸ್ ಮ್ಯಾಜಿಷಿಯನ್ ಅದೇ ವಾರಿ ಪೊರ್ಲೋಡಿ ಸ್ಟಂಟ್ಸ್ ಪೂರ ಮಲ್ತಾರೆ ಇನ್ನೊಂದು ಮ್ಯಾಜಿಕ್ ಒಂಜಿತ್ತು ಲಾಸ್ಟ್ದ ಅದೊಂಚೂರು ಕುಡೋರ ಹೆಂಗ್ಲೆ ಒಂಜಿ ಮಲ್ಪೋಲಿಯಾ ಆಯ್ತಲ್ಲ ಪೇಮೆಂಟ್ ತಾಗು ಜೊತೆ ಮಲ್ಲೆಜಿ ಬೊಕ್ಕ ಸೆಟಲ್ ಮನ್ಪ ಎಂಕಲ್ನ ಎಪಿಸೋಡ್ ಪೂರ ಮುಗಿಬೋಕ ಇರು ಓಲ್ ಮ್ಯಾಜಿಕ್ ಮಂತಾರೆ ಅವಲೇ ಮಲ್ಪೋಡು. ಓಕೆ ಎಸ್ ಬಿಡ್ಲೆ ಯಾರಿಗೊಂದು ಜಾಗ ಬಿಡ್ಲೆ. ಅಮ್ಮಗೆ ಭಾರಿ ಖುಷಿ ಅವು ಒಂಜಿ ವೇಳೆ ಅದು ಕುಂಟು ಆಜಿರ ಬರ್ಲಿಜ್ಜಿಂಡ ಅರಡ ಖಾಲಿ ಮಗ ಒಂಜಿ ಡಬ್ಬೆ ಓಪನ್ ಬಂದ ಮಗ ದಪ್ಪ ಒಂಜಿ ಐನ್ ಕುಂಟು ಆಜಿರೋಲಿ. ಬಟ್ ಥ್ಯಾಂಕ್ ಯು ಬಾರಿ ಪೊರ್ಲುಡು ಆರು ಈತಿ ಇಲ್ಲಿ ಯಾರ ಆಂಡಲ್ಲ ಮಲ್ಲ ಲೆವೆಲ್ದ ಮ್ಯಾಜಿಕ್ ತೊಜಿಪಾದ್ರೆ ಅವೇನು ಲಾಸ್ಟ್ಗೆ ಹೆಂಗೆ ಒಂಜಿ ಕಲ್ಪದ ಪೋಲೆ ಅವೇ ಎಂಚ ಮಲ್ಪನ. ಓಕೆ ಡನ್. ಸೊ ಚಾಂಪಿಯನ್ಸ್ ಸಂಜಯ್ ಸರ್ ಇನ್ನು ಟೀಮ್ದ ಬಗ್ಗೆ ದಾದ ಬಂದ್ಪ. Unknown talents. I felt that it was a carnival performance. Thank you, sir. Okay, the initial you people used that skirt, flamenco skirt, which has been used for the Brazil carnival, which happens in Brazil every year. So that's where they use, and I felt that some of the girls have come from there to perform here. So clean and neat, and your hands for the salsa Latin style. You need all the the soft hands that was there with the girls. Okay, good ones. And I also liked how Kishore said the elastic prop, which was little different. So I like that as well. Apart from that, there are a couple of things. One was the cartwheel. One girl did a cartwheel. You just hurried up to do that, and it was not very clean. Okay, you could have taken up a little more time and made it little more clean. Apart from that, it was fine. And one more thing, while changing the formation got collided, there was a collision. Okay, so apart from these two things, the minor ones, absolutely brilliantly choreographed and
carnival and festival feel which I felt. Okay, very good and all the best. Thank you, sir. ಥ್ಯಾಂಕ್ ಯು ಜಡ್ಜಸ್. ಸೂಪರ್ ಗುರು, ಏನು ಹೇಳ್ತೀರಾ ಈ ಕಾರ್ನಿವಲ್ ಪರ್ಫಾರ್ಮೆನ್ಸ್ ಬಗ್ಗೆ? ಇಟ್ ವಾಸ್ ವಂಡರ್ಫುಲ್. ಇನ್ಫ್ಯಾಕ್ಟ್ ಆ ಸ್ಕರ್ಟ್ ಒಟ್ಟಿಗೆ ಡಾನ್ಸ್ ಮಾಡಿದ್ದು ಭಾರಿ ಖುಷಿ ಆಯಿತು. ಇಟ್ ವಾಸ್ ಲುಕಿಂಗ್ ರಿಯಲಿ ಕಲರ್ಫುಲ್ ಆ್ಯಂಡ್ ವೆರಿ ನೈಸ್. Thank you, ma'am. I thought you could have done something more about with the hula hoop. You didn't get time to do anything with that hula hoop. Yeah. Next time try and do something more. On the whole, it was beautiful. All the best. Thank you, ma'am. ವೆಲ್, ನಮ್ಮ ಜಡ್ಜಸ್ಗಳು ಹಾಗೆ ಸೂಪರ್ ಗುರು ಅವರ ಕಮೆಂಟ್ಸನ್ನು ಕೊಟ್ಟಿದ್ದಾರೆ. ಅದರೊಟ್ಟಿಗೆ ನಮ್ಮ ಜೊತೆ ಇನ್ನೇನು ರಿಲೀಸ್ ಆಗಬೇಕಾಗಿರುವಂತಹ ಒಂದು ಅದ್ಭುತವಾದ ತುಳು ಫಿಲ್ಮ್ ಏಸಾ ಚಿತ್ರದ ಶೋಭರಾಜ್ ಪವರ್ ಹಾಗೆ ರಾಹುಲ್ ಅಮೀನ್ ನಮ್ಮೊಟ್ಟಿಗಿದ್ದಾರೆ. ಸೊ ಫಿಲ್ಮ್ ಶೂಟಿಂಗ್ ಮಾಡಿದಾಗ ನಿಗುಲು ಬೇರೆ 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 ಜಾಗಕ್ಕೆ ಬರೋ ಪೋಪರ್ ಸಾಂಗ್ ಶೂಟ್ ಗೊಂಜಿ ಕಡೆ ಅತನ ಡಿಫ್ರೆಂಟ್ ಲೊಕೇಶನ್ಸ್ ಅಣ್ಣ ನಿಕ್ಲೆಗೆ ಎಂಕುಲು ಇನಿ ಧರ್ಮಗ್ ಬ್ರೆಜಿಲ್ ತೊಜಿಪಾಯ ಎಂಚಾಣ ನಮ್ಮ ಬ್ರೆಜಿಲ್ದ ಪರ್ಫಾರ್ಮೆನ್ಸ್ ಸೂಪರ್ ವಂಡರ್ಫುಲ್. ಸುರುಕ್ ಪನ್ನೋಡು ನಾಣ ನಿಕ್ಕಲು ಡ್ರೆಸ್ ಮಲ್ತದಿಂಚ ಕನ್ನಡದೆದುರು ಹೊರ ಪೂರ ಒಟ್ಟಿಗೆ ಒಂದು ತೂತಾರ, Yes. ಪೂರ ಒಟ್ಟಿಗೆ ಒಂದು ತೂತಾರ. Yes. ಯು ಗೈಸ್ ಲುಕ್ ಡ್ಯಾಸ್ಲಿಂಗ್. ಸೂಪರ್ ಸೂಪರ್ ಟು ನಿಮ್ಮ ಕಾಸ್ಟ್ಯೂಮ್. Thank you, sir. ಪ್ಲಸ್ ನಾನು ಇದಾದ ಪನ್ನಡ ಈ ಗ್ರೂಪ್ ಡಾನ್ಸ್ ಏಪಲ ಮನ್ಪುನಗ ಈ ಗುಂಪಿನಲ್ಲಿ ಗೋವಿಂದ ಮಲ್ಪುರ ಒಂಜಿ 2 ಜನ ಏಪಾಂಡ್ಲ ಉಪ್ಪೇರು ಮತ್ತೂನಗ. ಸೊ ಆನ್ ದ ಹೋಲ್ ತೂನಗ ಯು ಗೈಸ್ ವೇರ್ ಒನ್ ಒಂಜಿ ಪರ್ಫಾರ್ಮೆನ್ಸ್ ನಡ್ತೊಂದಿತ್ಲಾಗ ಇತ್ತು, ಒಂಜಿ ಮೂವ್ ಆಸಮ್. Yeah, it was full of surprises. Dada kanpar, next dada kanpar anjaytun. Super etun. Nanu sada pande ear centered ullar. Ear energy awesome underna. Ear onji prashne ke ಏನು mayana. Ear enk satya uttara korudayitu. Satyavanudu. Okay. Last formation it was still last untaritun formation. Avu last walk maltombattar. Was it choreographed or iregalpa untaraji nadtombattar? ಒಂತಾರೆತ್ತನೆ ಈ ಅಲ್ಲಿ ಒಂತರಾಜ ಈಗ ನಡ್ಕೊಂಬರ್ತಾರೆ. ಕರೆಕ್ಟಾ? ಐ ವುಡ್ ಕಾಲ್ ಇಟ್ ಅ ವೆರಿ ಗುಡ್ ಪ್ರೆಸೆನ್ಸ್ ಆಫ್ ಮೈಂಡ್. ವೆರಿ ಗುಡ್ ಪ್ರೆಸೆನ್ಸ್ ಆಫ್ ಮೈಂಡ್. ಯು ಮ್ಯಾನೇಜ್ಡ್ ಇಟ್ ಸೋ ವೆಲ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ದಿ ಎಂಟೈರ್ ಟೀಮ್. ನಾವು ಫೈನಲ್ ಗೆಟ್ ಡೆಮ್ ಅನ್ಲು. ಓಕೆ, ಯಾ, ಥ್ಯಾಂಕ್ ಯು ಸೊ ಮಚ್. ರಾಹುಲ್ ಕರೆನ ಸುಮಾರು ದಿನದಿಂಚಿ ಡ್ಯಾನ್ಸ್ ಕ್ಲಾಸ್ಗೆ ನಿರಂತರವಾದ ಪೋಂದುಲ್ಲ ಅದೇ ಕಂಪ್ಲೀಟ್ ಈ ಸಂಜಯ್ ಸರ್ನ ಬರಿಟುಕೊಲ್ದು ಆ ಗಾಳಿ ಸಂಜಯ್ ಸರ್ನ ಇಂಚಿಲ ಬರೋದುಂಡು. ಈಗ ನಾವು ನಡು ಒಂಜಿ ವಾಕ್ ಮಲ್ತಿನ ನಿಕ್ಲು ಒಂಚೂರು ಅಂಚು ಮಲ್ತಿನ ಒಂಜಿ ಚೂರು ಮಿಸ್ಟೇಕ್ ಕಾರಣ ಮಲ್ಲೆ ಜಾಣ ಬಂದು ನಿಕ್ಲು ಎಡ್ಡೆ ಮಲ್ತಾರೆ. ಎಸ್ ಶೌರಜನ್ನ ಅನ್ನೋನ್ ಟ್ಯಾಲೆಂಟ್ಸ್ ಇಂದು ಈ ಪರ್ಫಾರ್ಮೆನ್ಸ್ ನೇಕ್ ಕಾಂಪಿಟೇಷನ್ಗೋಸ್ಕರ ಮಲ್ತಿನ ಅಥವಾ ನಿಕ್ಲ ಪ್ರೊಫೆಷನಲ್ ಟೀಮಾ? ಕಾಂಪಿಟೇಷನ್ಗೋಸ್ಕರ. ಓಕೆ, ಪ್ರೊಫೆಷನಲ್ ಟೀಮ್ ಅತ್ತು ಪ್ರೊಫೆಷನಲ್ ಟೀಮ್ ಲಾ ಅಷ್ಟಮಿ ಚೌತಿಗೆ ಮತ್ತೆ ನಿಕ್ಲು ಪರ್ಫಾರ್ಮೆನ್ಸ್ ಕೊರ್ಪಾರ ಕೊರ್ಪ ಈ ಪ್ರೋಗ್ರಾಮ್ ಎಲ್ಲ ಸಾರಿ ಈ ಪರ್ಫಾರ್ಮೆನ್ಸ್ ಎಲ್ಲ ಕೊರ್ಪಾರ ಇಜ್ಜಿ ಎಂದು ಅತ್ತ నేను కొర్రెపన నికలే బంగాపుండు దాపన రడ్డు గాడి పోడాపుండు ಒಂಜಿ ನಿಕಲ ಟೆಂಪೋ ಟ್ರಾವೆಲರ್ ಒಂಜಿ ಪ್ರಾಪರ್ಟಿ ದ 407 ಆತುಂಡು ಪ್ರಾಪರ್ಟೀಸ್. ಎನಿವೇಸ್ ಎಂಕ್ ಡ್ಯಾನ್ಸ್ ದ ಬಗ್ಗೆ ಕಮೆಂಟ್ಸ್ ಮಲ್ಪರೆ ಗೊತ್ತುಜಿ ದಾಪನ ನಾನು ಮದ್ಮೆದೆಲ್ಲಡ್ಲ ಇನಿಮುಟ ನಲ್ತನೆ ಅತ್ತು ನಿಕಲ್ನ ಪ್ರತಿ ಊರನ್ನ ಎಕ್ಸ್ಪ್ರೆಷನ್ ಅಂತೂ ಆಸಮ್ ಸೂಪರ್. ಥ್ಯಾಂಕ್ ಯು ಸರ್. ಬೊಕ್ಕ ಅನುರಾಗ್ ಇರ್ನ ಡ್ಯಾನ್ಸ್ ವಾವ್ ಅಬ್ಬಾ ಏರಣ್ಣ ಊರಿ ಪನ್ನಡ ನಾನು ಕಾತು ಎಂಚ ಕುಡರ ಮಲ್ಪಲೆ ವರ ಪ್ಲೀಸ್ ಸಾಂಗ್ ಪಾಡೋಲ್ಲ ಇಫ್ ಯು ಡೋಂಟ್ ಮೈಂಡ್ ಮನ್ಪಡ ವರ ಮಲ್ಪಲೆ ವರ ಪೂರ 7 ಜನ ತೊಟ್ಟಿಗೆ ಅತ್ತ ವರ ಟ್ರೈ ಮಲ್ಪಲೆ ವರ ಸುರು ಮಲ್ಪಗ ಪಾಡ್ಲೆ ವರ ಮ್ಯೂಸಿಕ್ ಪಾಡೋಲ್ಲ ಇಫ್ ಯು ಡೋಂಟ್ ಮೈಂಡ್. ¿Quién eres tú? ¿Dónde has estado? He removido cielo y tierra y no te encontré. Y llegas hoy tan de repente y das sentido toda mi vida con tu querer. ना मैं समझा ना मैं जाना जो भी तुमने मुझसे कहा है. ಮುಗಿನಾ? ಸಾರಿ ಅಂತೂ ಎಂಚ ಅನ್ರಾಗು ಸಾರಿ ಎಡ್ಡಾತನಾ ಸೂಪರಾ ಆಸಮ್ ಲೈಫ್ ಒಂಜಿ ಆಪರ್ಚುನಿಟಿ ತಿಕ್ಕೊಂಡು ಒಂದು ನಾನು ಎನ್ನಿನಿ ನಿಕ್ಲ ಅವಳು ಪಾತರ ಕತೆ ಎಡ್ಡಾತನ ಅಲ್ಲ ಜಿ ಟಿವಿ ಇಡ್ತೂಲೆ ಶವರಾಜ್ ಪ್ಲೀಸ್ ಟೆಲಿಕಾಸ್ಟ್ ಆನಾಗ. ಥ್ಯಾಂಕ್ ಯು. ಬಟ್ ಎನಿವೇಸ್ ನಮ್ಮ ಜಡ್ಜಸ್ ಆಗಿರ್ಬೋದು, ಸೂಪರ್ ಗುರು ಆಗಿರ್ಬೋದು, ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ಏಸಾ ತಂಡ ಇವರ ಕಮೆಂಟ್ಸ್ನ ಕೊಟ್ಟಿದ್ದಾರೆ. ಈ ಕಮೆಂಟ್ಸ್ ಪೂರಕ್ಕೆ ಏನಾಗ ನಿಕ್ಲ ಮಂಡ್ಯದ ದಾಂಡ್ಲ ಒಂಜಿ ಥಾಟ್ ಬತ್ತುಪ್ಪು ಆ್ಯಂಡ್ ಅಂಚನೆ ದಿಯೋನ್ಲೆ ಓಕೆ ಪಿದ ಎರಡಲ್ಲ ಫಂಡ್ರೆ ಬೋಚಿ. ಸೊ ಪ್ಲೀಸ್ ವೇಟ್ ಅಂಟಿಲ್ ವಿ ಅನೌನ್ಸ್ ಅಟ್ ದಿ ಎಂಡ್
ಏರ್ ಡೇಂಜರ್ ಝೋನ್ ಪೋಪೆರೆ ಏರ್ ಪರ್ಫಾರ್ಮರ್ ಆಫ್ ದ ಡೇ ಆಪೆರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಇದೀಗ ಟೈಮ್ ಫಾರ್ ಪರ್ಫಾರ್ಮರ್ ಆಫ್ ದಿ ಎಪಿಸೋಡ್. ಇಂದಿನ ಸಂಚಿಕೆಯ 3 ತಂಡಗಳು ರೆಡ್ ಹಾಕ್ಸ್, ಅನ್ನೋನ್ ಟ್ಯಾಲೆಂಟ್ಸ್ ಆ್ಯಂಡ್ ಫ್ರೀ ಸ್ಟೈಲರ್ಸ್. ಯಾವಾಗಲೂ ನಮಗೊಂದು ಸ್ಲೈಟ್ ಐಡಿಯಾ ಇರುತ್ತೆ ಆ ಸಂಚಿಕೆಯಲ್ಲಿ ಯಾರು ಉತ್ತಮವಾದಂಥ ಪ್ರದರ್ಶನ ನೀಡಿದ್ದಾರೆ ಅಂತ. ಆದರೆ ಇವತ್ತು ಇವನ್ ಐ ಆಮ್ ಕ್ಲೂಲೆಸ್. ಯಾಕಂದರೆ 3 ಟೀಮ್ಸ್ ಏಕ್ಸೆ ಬಡ್ಕರ್ ಏಕಂತ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದೀರಾ. ಸೊ ಇಟ್ಸ್ ಟೋಟ್ಲಿ ಆನ್ ದಿ ಜಡ್ಜಸ್. ಡಿಸಿಷನ್ ಆಗಿದೆ, ಸೂಪರ್ ಗುರು ಅನೌನ್ಸ್ಮೆಂಟ್ ಮಾಡಲಿಕ್ಕಿದ್ದಾರೆ. ಬಟ್ ಫಾರ್ ಅಸ್ you 3 are also the best performers of the day. Okay, all the very best. Over to Super Guru. ಸೌಜನ್ಯ, ಎಸ್, ನೀವು ಹೇಳಿದಾಗೆ ಏಕ್ ಸೆ ಬಡ್ಕರ್ ಏಕ್ 3 ಗ್ರೂಪ್ ಸಹ ಭಾರಿ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ವಿ ಹ್ಯಾವ್ ಟು ಸೆಲೆಕ್ಟ್ ಒನ್ ಆಸ್ ಅ ಪರ್ಫಾರ್ಮರ್ ಆಫ್ ದ ಡೇ. ಕರೆಕ್ಟ್. ಆ್ಯಂಡ್ ಫ್ರೀ ಸ್ಟೈಲರ್ಸ್ ಅವರು ಒಂದೇ ಪ್ರಾಪನ್ನು ವೇರಿಯಸ್ ಫಾರ್ಮ್ಸಲ್ಲಿ ಯೂಸ್ ಮಾಡಿದ್ರಿಂದ ಐ ಥಿಂಕ್ ವಿ ಹ್ಯಾವ್ ಟು ಗಿವ್ ಇಟ್ ಟು ದೆಮ್. One more thing. Superb. Yes. One more thing. And the other 2 are not going in danger zone. They are also safe. Wow! Superb. So congratulations to you. And to you too. Congratulations. Direct agi finals hogta idira. Idu onde episode alli all 3 go directly to the finals. Thank you so much. See you in the finals. All the very best. ಫ್ರೀ ಸ್ಟೈಲರ್ಸ್ ಪ್ಲೀಸ್ ಸ್ಟೇ ಬ್ಯಾಕ್. ನಾವು ಎಲ್ಲರೂ ಹೇಳ್ತಾ ಇದ್ವಿ ಫ್ರೀ ಸ್ಟೈಲರ್ಸ್ ಒಂದೇ ಪ್ರಾಪನ್ನು ಯೂಸ್ ಮಾಡಿದ್ರು. ಅಕಾರ್ಡಿಂಗ್ ಟು ಮೀ ದೇರ್ಸ್ ಅ ಟ್ವಿಸ್ಟ್ ಇನ್ ದ ಸ್ಟೋರಿ. ಫ್ರೀ ಸ್ಟೈಲರ್ಸ್ನವರು ಆ್ಯಕ್ಚುಲಿ 2 ಪ್ರಾಪ್ಸನ್ನು ಯೂಸ್ ಮಾಡಿದರು. ಒಂದು ಟೇಬಲ್, ಇನ್ನೊಂದು ಅವರ ಫೇಸ್ ಎಕ್ಸ್ಪ್ರೆಷನಲ್ಲಿ. ಯು ಆಲ್ ಹ್ಯಾವ್ ರಿಯಲಿ ನೇಲ್ಡ್ ಇಟ್. ಸೊ 2 ಪ್ರಾಪನ್ನು ಯೂಸ್ ಮಾಡಿದ್ದಾರೆ ಫ್ರೀ ಸ್ಟೈಲರ್ಸ್ ಆ್ಯಂಡ್ ಅನೌನ್ಸ್ಡ್ ಆಸ್ ಅ ಪರ್ಫಾರ್ಮರ್ ಆಫ್ ದಿಸ್ ಡೇ. ಈ ಎಪಿಸೋಡ್ನ ಪರ್ಫಾರ್ಮರ್ ಆಫ್ ದ ಡೇ ಪ್ರೈಸನ್ನು, ಗಿಫ್ಟನ್ನು ಕೊಡಲಿಕ್ಕೆ ಕರೀತಾ ಇದ್ದೇವೆ ಇಂದಿನ ಸಂಚಿಕೆಯ ಅತಿಥಿಗಳನ್ನು. ಫ್ರಾಮ್ ದಿ ಎಸ್ಆರ್ ಟೀಮ್ ಮಿಸ್ಟರ್ ಶೋಭರಾಜ್ ಪಾವೂರ್, ಅದೇ ರೀತಿಯಲ್ಲಿ ರಾಹುಲ್ ಆಮಿನ್, ಪ್ಲೀಸ್ ಕಮ್ ಓವರ್ ಆ್ಯಂಡ್ ಗಿವ್ ಗಿಫ್ಟ್ ಹ್ಯಾಂಪರ್ಸ್ ಫ್ರಾಮ್ ಹೆಮ್ಸ್. ಅದೇ ರೀತಿಯಲ್ಲಿ ಮಾಸ್ಟರ್ ಕ್ವಾಲಿಟಿ ಬೇಕಿಂಗ್ನ ಕೇಕ್ಸ್ ಆ್ಯಂಡ್ ಸ್ವೀಟ್ಸ್ ನಿಮಗೋಸ್ಕರ ತಂದಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ಸ್. ಎಸ್, ಕ್ಯಾನ್ ವಿ ಹ್ಯಾವ್ ದಿ ಎಸ್ಆರ್ ಟೀಮ್? Congratulations, freestylers. You're very lucky, talented. 2 young boys in the ನಿಮಗೆ ಸಿಗ್ತಾ ಇದೆ prize from gift hampers from Hems and Master for quality baking. Congratulations. Thank you so much. See you at the finals. Yes. ಇಂದಿನ ಸಂಚಿಕೆಯಲ್ಲಿ ತುಂಬ ಸಂತೋಷ ಆಗ್ತಾ ಇದೆ. ಯಾಕಂದರೆ ಇಬ್ಬರು ಒಟವಟ ಮಾತಾಡೋರು, ನೋಡ್ಲಿಕ್ಕೆ ಸೀರಿಯಸ್ ಆದರೂ ಕೂಡ ಇವರು ಕೂಡ ತುಂಬ ಸೆನ್ಸ್ ಆಫ್ ಹ್ಯೂಮರ್ ಇರೋರು. ಇನ್ನೊಮ್ಮೆ ಡೈಲಾಗ್ ಹೇಳಿಸ್ತೀನಿ, ಅದರ ಮೊದಲು ಡೇರ್ ಟು ಡ್ಯಾನ್ಸ್ನ ಬಗ್ಗೆ ನಿಮ್ಮಿಂದ 1-2 ಮಾತು. ಮಸ್ತ್ ಖುಷಿ ಅಂಡ್ ಬಹುಶಃ ಇಂಚಿನ ಪ್ರೋಗ್ರಾಮ್ಗೆ ಯಾನು ಎಲ್ಲ ಇದ ಮುಟ್ಟ ಬತ್ತದ ಜಿ ಅಂಚ ಕುಲ್ದು ಜಿ ಈ ನಮ್ಮನೆ ಲೈವ್ ಎಂಕ್ ಪ್ರೋಗ್ರಾಮ್ ತೂತು ಜಿ ಇದ ಮುಟ್ಟ ಮಸ್ತ್ ಖುಷಿ ಅಂಡ್ ಮಾತಾ ಕಂಟೆಸ್ಟೆಂಟ್ಸ್ಗಳ ಆಲ್ ದಿ ಬೆಸ್ಟ್ ಆತೆ. ಥ್ಯಾಂಕ್ ಯು ಸೋ ಮಚ್. ಡೆಫಿನೆಟ್ಲಿ ಆಲ್ ದ ಬೆಸ್ಟ್ ಬೋರ್ಡು ದಯಪಂಡ ಈ ಎಪಿಸೋಡ್ ಐ ಬುಕ್ ವಿ ಸಿ ದೆಮ್ ಇನ್ ದ ಫಿನಾಲೆ. ಟಾಪ್ ಕಂಟೆಸ್ಟೆಂಟ್ಸ್ ಫೈನಲ್ಸ್ ಇಟ್ಟು ಫೈಟ್ ಮಲ್ಪೇರು ಮೂಲ ಫೈಟಿಂಗ್ ಆಪುಜಿ ಆ್ಯಂಡ್ ಡೇರಿಂಗ್ ದೊಟ್ಟಿಗೆ ಡಾನ್ಸಿಂಗ್ ಆಪುಂಡು. ಸೊ ಫೈನಲ್ಸ್ಗಳ ಇರು ಬರೋಡೊಂದು ಏನೊಂದಿಲ್ಲ. ರಾಹುಲ್ ಫ್ರಮ್ ಯು ಪ್ಲೀಸ್. ಥ್ಯಾಂಕ್ ಯು ಸೊ ಮಚ್. ಫಸ್ಟ್ ಆಫ್ ಆಲ್ ನಿಡಲೆತ್ತದು ಅಲ್ಪ ಕುಲ್ಲಾದ ಈ ಪರ್ಫಾರ್ಮೆನ್ಸ್ ತುಯಾರ ಒಂದು ಅವಕಾಶ ಮಲ್ತು ಕೊರಿಯಾರೆ. ಭಾರಿ ಪೋರ್ಲಿತ್ತ ಪ್ರತಿಯೊಂದು ಪರ್ಫಾರ್ಮೆನ್ಸ್ಲ ಭಾರಿ ಪೋರ್ಲಿತ್ತ. ವಿ ವೇರ್ ಎಕ್ಸೈಟೆಡ್ ಪ್ರತಿ ಸಲ ತೂನಗಲ. ಇಟ್ ವಾಸ್ ಆಸಮ್. ಪ್ರತಿ ಒಂಜಿ ಗ್ರೂಪ್ ಆವಡ್ ಅಕ್ಕಲ್ಲಾನೆ ಒಂಜಿ ಯುನೀಕ್ ಸ್ಟೈಲ್ ಇಡ್ ಮುಲ್ಪ ಪರ್ಫಾರ್ಮೆನ್ಸ್ ಕೊರಿಯರೆ. ಕೆಲವು ಕಡೆ ಟೆಂಗಲ್ ತೂವೊಂದೇನು ಮುಲ್ಪ ತುಯಾರ ತಿಕ್ಕೊಂಡು. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಆ್ಯಂಡ್ ಫಾರ್ ಆಲ್ ದ ಕಂಟೆಸ್ಟೆಂಟ್ ಆಲ್ ದ ಬೆಸ್ಟ್ ಫಾರ್ ಫೈನಲ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇದು ನಿಖಿಲ್ ಬತ್ತಿನೈಕ ಅತ್ತ ಗುಡ್ಲಕ್ಕ ಗೊತ್ತಿಜಿ ಬತ್ತಿನ ಟೀಮ್ಸ್ ಏರ್ಲ ಏಸ ಕಟ್ಟದಿಜರು ಪ್ರಾಪರ್ ಪರ್ಫಾರ್ಮೆನ್ಸ್ ಕೊರ್ದು ಬೋತೇರು. ಸೊ ಬ್ಯಾಕ್ ಟು ಏಸ ಫಿಲ್ಮ್ದ ಬಗ್ಗೆ ಎಂಕಲ್ನ ನಮ್ಮ ಟಿವಿದ ವೀಕ್ಷಕರಿಗೆ ಪ್ಲೀಸ್ 2 words. ಓಕೆ, ಫಿಲ್ಮ್ದ ಬಗ್ಗೆ ಪನ್ಪಾವ ಡೈಲಾಗ್ ನೋಡಿ ಇದು ಪನ್ನಡು ಪ್ಲೀಸ್. ಎರಡು ಪನ್ಪಾವೆ ಯಾನ್ ಪನ್ ನೆಕ್ಸ್ಟ್ ಎಪಿಸೋಡ್ ಯಾನ್ ಪನ್ಪೆ ಯಾನಿರೆ ಪಂಡು ಕೊರ್ಪೆ ಪ್ಲೀಸ್ ಪನ್ಲೆ. ಎಸ್ ಎಸ್ ಶೋರ್ ಶೋರ್. ಏನನು ಎನ್ನುಲೈ ಎನ್ನುಲೈ ಯಾನೆ ಯಾನೆ ದೆಂಗಾದೀದು ಯಾನತ್ತಂದಿನ ಏನನು ಯಾನಂದು ತೋಜಾವನನೆ ಏಸಾ. ಸೂಪರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಓಕೆ, ಇಂದು ಒಂಜಿ ಏಸ ಪುದರ್ ಮಾತ್ರ ಅಡ್ಡಕ್ಷರದ ಪಿಕ್ಚರ್ ಮಾತ್ರ ಮಲ್ಲ ಬಜೆಟ್ದ ರಡ್ಡರೆ ಗಂಟೆದ ಓಕೆ ರಡ್ಡರೆ ಮುಟ್ಟದ ಆತ ಮಲ್ಲ ಕೊನಪುಜಿ
ಓಕೆ ಮುಂಬೈಡ್ ಒಂಜಿ ಸಾಂಗ್ ಶೂಟ್ ಮಲ್ತ ನಮ್ಮ ತುಳುತಕಲ ನಿಕ್ಲ ಆಶೀರ್ವಾದನ ದಾನ್ನ ಲೋನಾವಾಲ ಡೆಲ್ಲಾ ಅಡ್ವೆಂಚರ್ಸ್ ಪನ್ಪಿನಲ್ಪ ಬಹುಶಃ ಅವ್ಲು ಶೂಟಿಂಗ್ ಏರೆಗ್ಲ ಕೊರೊಂದಿಜ್ಜೇರು ನಮ್ಮ ದಾದಲತ್ ನಮ್ಮ ಕೋಸ್ಟಲ್ ವುಡ್ ಪನ್ಪಿನ ದಾದಲ ತಾಂಡಲ ನಂಗೆ ಕೊಡ್ತೇರು ಅವು ನಿಕ್ಲ ಆಶೀರ್ವಾದ ಶೂಟಿಂಗ್ ಕೊಡ್ತೇರು ಅದ್ಭುತವಾದ ಬೈದಂಡು ನಮ್ಮ ಫಸ್ಟ್ ಟೈಮ್ ಒಂಜಿ ಹೀರೋನು ತುಳುಟು ಬೇತ ಥರ ನಿಕ್ಲ ಇಂಟ್ರೊಡಕ್ಷನ್ ತುಯಾರಲ್ಲಾರು 200 ಫೀಟ್ ತೀರ್ಥಲಾಗಿದ್ದೇರು ಬೇರು ಓಕೆ ಅವು ಅತ್ತಂದೆ ಈ ಮೇಟ್ ಬೀದರ್ಡ್ಲ ಒಂಜಿ ಸಾಂಗ್ ಶೂಟ್ ಮಲ್ತ ಒಂಥರ ಪ್ರತಿ ಒಂಜಿ ನಿಕಲ್ ನವೀನ್ ಡಿ ಪಡೀಲ್ ನಾವಡು ಭೋಜರಾಜ್ ಓಮಂಜೂರ್ ನಾವಡು ಅರವಿಂದ್ ಬೋಳರ್ ನಾವಡು ಇದ ಮುಟ್ಟ ಎಂಚಿನ ತೂತಾರ ಅಕ್ಲ ಹತ್ತಂದ್ರೆ ಅಕ್ಲ ಬೇತ ರೀತಿ ಏಸ ಕಟ್ಟದ ಸೊ ನಿಕಲ್ಡ ಕ್ಯೂರಿಯಾಸಿಟಿ ಇಂಚನೆ ಇಪ್ಪಡು ಆಶೀರ್ವಾದಲ್ಲ ಇಪ್ಪಡು ಯಾನು ನಿಕಲ್ಡ ಕೇಳೋನು ಮ್ಯಾತೆ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸೋ ಮಚ್ ಏಸ ಈ ಪುದರ್కి ఏన్నగనే ఎంక్లేడ క్యూరియాసిటీ మస్త్ ఇత్తుండు అండ్ ఈ పన్య ఎక్స్ప్లెనేషన్ కి ఏన్నగా ఆ క్యూరియాసిటీ డబుల్ ట్రిపుల్ ఫోర్పుల్ అవందు బదిండు సో వి ఆర్ ఆల్ వెయిటింగ్ ఫర్ ద మూవీ ఆల్ ద వెరీ బెస్ట్ అండ్ థ్యాంక్ యూ వన్స్ అగైన్ ರಾಹುಲ್ ಅಂಡ್ ಶೋಭರಾಜ್ ಪವರ್ ಥ್ಯಾಂಕ್ ಯು ಇಟ್ ವಾಸ್ ಅ ಪ್ಲೆಷರ್ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ ನಮ್ಗೆಲ್ರಿಗೂ ಕ್ಯೂರಿಯಾಸಿಟಿ ಕಾಯ್ತಾ ಇದೆ ಯಾಕಂದರೆ ಇವತ್ತಿನ ಈ ಸಂಚಿಕೆಯಲ್ಲಿ ಫೈನಲ್ಸ್ಗೆ ಹೋಗುವಂಥ ಟೀಮ್ಸ್ನ ಹೆಸರು ಜಡ್ಜಸ್ ಅನೌನ್ಸ್ ಮಾಡಲಿಕ್ಕಿದೆ ಈವರೆಗೆ ಸಿಲೆಕ್ಟ್ ಆದಂಥ 6 ಕಂಟೆಸ್ಟೆಂಟ್ಸ್ ಆರ್ ಸೇಫ್ ಟು ದ ಫೈನಲ್ಸ್ ಇನ್ನೂ 6 ಕಂಟೆಸ್ಟೆಂಟ್ಸ್ ಆರ್ ಇನ್ ದ ಡೇಂಜರ್ ಝೋನ್ ಇದರಲ್ಲಿ ಎಷ್ಟು ಜನ ಫೈನಲ್ಸ್ಗೆ ಹೋಗ್ತಾರೆ ಅಂತ ನೋಡಬೇಕಾದ್ರೆ ವಿ ಹ್ಯಾವ್ ಟು ಕಮ್ ಬ್ಯಾಕ್ ಆಫ್ಟರ್ ವೆರಿ ಶಾರ್ಟ್ ಬ್ರೇಕ್ ಟೆನ್ಷನ್ ಬ್ರೇಕ್ ವೆಲ್ಕಮ್ ಬ್ಯಾಕ್ ಆಫ್ಟರ್ ದ ಬ್ರೇಕ್ ಟು ಹೆಮ್ಸ್ ಡೇ ಟು ಡಾನ್ಸ್ ನಮ್ಮ ಟಿವಿ ಹಾಗೂ ಮೇಸ್ಟರ್ ಪ್ರೊಡಕ್ಷನ್ಸ್ನ ಜಂಟಿ ಆಶ್ರಯದಲ್ಲಿ ಮೂಡಿ ಬಂದಂತಹ ಓಪನ್ ಟು ಆಲ್ ಬಿಗ್ಗೆಸ್ಟ್ ಗ್ರೂಪ್ ರಿಯಾಲಿಟಿ ಡಾನ್ಸ್ ಶೋ ಇದೀಗ ಸೆಮಿಫೈನಲ್ಸ್ನ ಲಾಸ್ಟ್ ಎಪಿಸೋಡಲ್ಲಿದ್ದೇವೆ ಟಾಪ್ 6 ಕಂಟೆಸ್ಟೆಂಟ್ಸ್ ಆಲ್ರೆಡಿ ಫೈನಲಿಸ್ಟ್ ಆಗಿ ಡಿಕ್ಲೇರ್ ಆಗಿದೆ ಇನ್ನು 6 ಕಂಟೆಸ್ಟೆಂಟ್ಸ್ ಇದ್ದಾರೆ ಡೇಂಜರ್ ಝೋನ್ನಲ್ಲಿ ಸೊ ಹಾಗೆ ಈ 4 ಎಪಿಸೋಡ್ಗಳಲ್ಲಿ ಇವರೆಲ್ಲ ಮಾಡಿರೋ ಪರ್ಫಾರ್ಮೆನ್ಸ್ನ ನೋಡಿ ಡೇಂಜರ್ ಝೋನಲ್ಲಿ ವೇಟಿಂಗಲ್ಲಿ ಇಟ್ಟಿದ್ದಾರೆ ಸೊ ಎಷ್ಟು ನಮ್ಮಲ್ಲಿ ಟೆನ್ಷನ್ ಇದೆಯೋ ಎಷ್ಟು ನಮ್ಮ ವೀಕ್ಷಕರಲ್ಲಿ ಟೆನ್ಷನ್ ಇದೆಯೋ ಅಷ್ಟೇ ಟೆನ್ಷನ್ ಈ ಎಲ್ಲ 6 ತಂಡಗಳ ಮೆಂಬರ್ಸ್ ಮನಸ್ಸಲ್ಲೂ ಕೂಡ ಇದೆ ಸೊ ಹಾಗಾಗಿ ಜಾಸ್ತಿ ತಡ ಮಾಡೋದು ಬೇಡ 6 ಡೇಂಜರ್ ಝೋನಲ್ಲಿರುವಂತಹ ಎಲ್ಲ ಟೀಮ್ಸ್ಗಳು ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ ಸೆಮಿಫೈನಲ್ ಹಂತದಲ್ಲಿ ಪರ್ಫಾರ್ಮೆನ್ಸ್ನ ಕೊಟ್ಟು ಈಗಾಗಲೇ 6 ತಂಡಗಳು ಡೇಂಜರ್ ಝೋನಲ್ಲಿದೆ ಸೊ ವಿ ಹ್ಯಾವ್ ಎಕ್ಸ್ಟ್ರೀಮ್ ಡಾನ್ಸ್ ಗ್ರೂ IDC Dietrix and Dance Star Adyar Padavu also B-Boys and along with that one more team Floor Breakers. So yes, ಈ ತಂಡಗಳ ಇನ್ನು ಮುಂದಿನ ಪಯಣ ಹೇಗಿರುತ್ತೆ ಅನ್ನೋದನ್ನ ನಮ್ಮ ಜಡ್ಜಸ್ಗಳು ಹೇಳಬೇಕು. ಓವರ್ ಟು ಆಲ್ ಜಡ್ಜಸ್. ಎಸ್ ಆಲ್ರೆಡಿ ಫ್ಲೋರ್ ಬೇಕರ್ಸ್ ಆಲ್ರೆಡಿ ಮುಲ್ಪ ಇಜ್ಜೆ ರಾಕುಲ್ ದಾಯಕ್ ಪಂಡ ಐ ಗೆಸ್ ಅಕ್ಲಿಗೆ ಗೊತ್ತಾದು ಪಕ್ಕನ ಪರ್ಫಾರ್ಮೆನ್ಸ್ ವೈಸ್ ದೇ ಆರ್ ನಾಟ್ ಅಪ್ ಟು ದ ಮಾರ್ಕ್ ಸೊ ಅಕ್ಕುಲು ಆಲ್ರೆಡಿ ಅಕ್ಲಿಗೆ ಗೊತ್ತು ಪಕ್ಕಲು ಆಲ್ರೆಡಿ ಪೋತೆ ಇರ್ಪಿದಾಯಿ ಸೊ ನಮ್ಮ ಐತ ದಾದ ಮಲ್ಪಕ ಪಂಡ ಬಾಕಿದ ಇತ್ತ ಏತ್ ಟೀಮ್ಸ್ ಇಲ್ಲ ನಮ್ಮ ಐತ ಕಂಟಿನ್ಯೂ ಮಲ್ಪಕ ವಾಟ್ಸ್ ಯಸ್ ಶ್ಯೂರ್ ಯೋರ್ ಡಿಸಿಷನ್ ಇಸ್ ದ ಫೈನಲ್ ಡಿಸಿಷನ್ ಆಲ್ರೆಡಿ ಎಂಕಲ್ನಲ್ಲಿ ಲಿಸ್ಟೆಡ್ ಇತ್ತ ಈತ್ ಪರ್ಫಾರ್ಮೆನ್ಸ್ ಆಯ್ ಬೊಕ್ಕ ಎಂಕಲ್ನಲ್ಲಿ ಲಿಸ್ಟೆಡ್ ಎಲಿಮಿನೇಷನ್ ಆಪಿನ ಗ್ರೂಪ್ ಬೊಕ್ಕ ಸೆಲೆಕ್ಟ್ ಆಪಿನ ಗ್ರೂಪ್ಲ ಐಟ್ ಆಲ್ರೆಡಿ ಒಂಜಿ ಮೈನಸ್ ಗ್ರೂಪ್ ಅಂಡ ಫ್ಲೋರ್ ಬ್ರೇಕರ್ಸ್ ಆಲ್ರೆಡಿ ಎಂಕಲ್ ಡಿಸೈಡ್ ಮಾಡ್ತದ ಆತನ್ ಸೊ ಅಕ್ಲೇಗ್ಲ ಗೊತ್ತುಂಡವು ಸೊ ಕುಲ್ಪಿದೆ ಪೋದ ಆತನ್ ಸೊ ನಮ್ಮ ವಿ ಹ್ಯಾವ್ ಟು ದವನ ಶೋ ಮಸ್ಟ್ ಗೋ ಆನ್ ಎಸ್ ವಿ ಹ್ಯಾವ್ 5 ಟೀಮ್ಸ್ ಹಿಯರ್ ಸೊ 5 ತಂಡಗಳು ಈಗ ಡೇಂಜರ್ ಝೋನಲ್ಲಿದೆ ಆ್ಯಂಡ್ ತುಂಬ ಟೆನ್ಷನಲ್ಲಿದ್ದಾರೆ ಈ 5 ತಂಡಗಳಲ್ಲಿ ಯಾರು ಎಲಿಮಿನೇಟ್ ಆಗ್ತಾ ಇದ್ದಾರೆ ಇತ್ತೆ ಒರಿದಿನ 5 ಟೀಮುಡು ರಡ್ ಎಲಿಮಿನೇಷನ್ ಅವಡು it's tough for them dayapanda from the beginning audition round uddu ide mutakul baideru mast effort paadderu mast dina nidre malpande practice malderu anchopunaga purareglonte problem avu and ಇಂಗ್ಲಿಗೆ ಫೈನಲ್ಗೆ ಬೋಡಿತ್ತಿನ ಟೀಮ್ ಮಾತ್ರ ಇಂಗ್ಲಿಗೆ ಸೆಲೆಕ್ಟ್ ಮಲ್ಪಡಾಕೊಂಡು ಅಂಚೊಪ್ಪನಾಗ ಎಂಕಲು ಪರ್ಫಾರ್ಮೆನ್ಸ್ ವೈಸ್ ಏರು ಎಡ್ಡೆ ಮಲ್ತದಿಜ್ಜೇರು ಅಕ್ಲೇನು ಮಾತದೆ ಎಂಕಲು ಎಲಿಮಿನೇಟ್ ಮಲ್ತೊಂದಿಲ್ಲ ಅಕ್ಲನ ಪಾಸ್ಟ್ ಬೊಕ್ಕ ಅಕ್ಲನ ಫ್ಯೂಚರ್ ಪೂರ ಎಂಕಲು ಮುಲ್ತು ಒಂದುಜ್ಜ ಖಾಲಿ ಒಂದು ರೌಂಡ್ ಪ್ರಾಪ್ಸ್ ರೌಂಡ್ ಅಕ್ಲು ಎಂಚ ಮಲ್ತದೇರು ಐಟ್ ಮಾತ್ರ ಒಂದು ಡಿಸಿಷನ್ ಪೋಪುನು ಅಕ್ಲನ ದುಂಬ ಅಕ್ಲ ಮೇ ಬಿ ಪರ್ಫಾರ್ಮರ್ ಆಫ್ ದ ವೀಕ್ ಮಲ್ದುಪ್ಪೇರು
ಮೇ ಬಿ ಬೇತದಾದಂದಲ್ಲ ಒಂದು ತಿಕ್ಕದುಪ್ಪು ಅಕ್ಲೆಗೆ ಓನ್ಲಿ ದಿಸ್ ರೌಂಡ್ ಕೌಂಟ್ಸ್ ದ ಸೆಮಿಫೈನಲ್ ರೌಂಡ್ ಏತ್ ಸೀರಿಯಸ್ ಆದ ಕುಲ್ ಪರ್ಫಾರ್ಮ್ ಮಾಡಿದಾರೆ ನಿಕುಲ್ ಪ್ಯಾರಾಮೀಟರ್ಸ್ ಚೆಕ್ ಮಾಡ್ತದಲ್ಲ. ಕರೆಕ್ಟ್. ಓನ್ಲಿ ಆನ್ ದಿಸ್ ರೌಂಡ್ ಎಂಚ ಮಾಡ್ತಿದ್ದಾರೆ. ಬೇಸ್ಡ್ ಆನ್ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಹ್ಯಾವ್ ದ ನೇಮ್ಸ್. ಔಟ್ ಆಫ್ two names, one name which I was hoping a lot from them. Akle edde malp to duverindi akle ramand akle mast capacity ittindu malpare and ola akla thinking baka enkelna undeki au match aiji ite eliminate apna team B boys. ಬಿ ಬಾಯ್ಸ್ ಇಟ್ಸ್ ಓಕೆ. ಡೇರ್ ಟು ಡಾನ್ಸ್ ವೇದಿಕೆ ಮೇಲೆ ನಿಮ್ಮ ಜರ್ನಿ ಇಲ್ಲಿ ಕಂಪ್ಲೀಟ್ ಆದರೂ ಕೂಡ ಯುವರ್ ಡಾನ್ಸಿಂಗ್ ಜರ್ನಿ ಸ್ಟಿಲ್ ಆನ್. ಇನ್ನೆಷ್ಟೋ ವೇದಿಕೆ ಸಿಗುತ್ತೆ ಇಲ್ಲಿಯೇ ಮಿಸ್ಟರ್ ಪ್ರೊಡಕ್ಷನ್ಸ್ ಹಾಗೂ ನಮ್ಮ ಟಿ ವಿಯ ಕಡೆಯಿಂದ ಇನ್ನೆಷ್ಟೋ ವೇದಿಕೆ ಸಿಗುತ್ತೆ. ಸೆಮಿಫೈನಲ್ಸ್ ಮುಟ್ಟ ಬಂದಿದ್ದೀರಾ. ಸೊ ಕಂಗ್ರ್ಯಾಚುಲೇಷನ್ಸ್ ಫಾರ್ ದ್ಯಾಟ್, ಫಾರ್ ದ ಹೋಲ್ ಟೀಮ್. ಹೋಗೋ ಮೊದಲು ನಮ್ಮ ವೀಕ್ಷಕರಿಗೆ ಏನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಎಕ್ಸ್ಪೆಕ್ಟ್ ಮಾಡಲಿಲ್ಲ, ಆದರೆ ನಮಗೆ ಹೆದರಿಕೆ ಇತ್ತು ನಾವು ಹೋಗ್ತೀವಿ ಅಂತ. ಎಲ್ಲೋ ಒಂದು ಕಡೆ ಒಂದು ಹೆದರಿಕೆ ಇತ್ತು, ಅಂದರೆ ಪರ್ಫಾರ್ಮೆನ್ಸ್ ಅಷ್ಟು ಸ್ಟ್ರಾಂಗ್ ಇರಲಿಲ್ಲ ಅಂತ ನಿಮಗೂ ಗೊತ್ತು, ರೈಟ್? ಇಲ್ಲಿರುವಂಥ ಬೇರೆ ಕಂಟೆಸ್ಟೆಂಟ್ಸ್ಗಳನ್ನು ನೋಡುವಾಗ ಯು ಆಲ್ ವೆರಿ ಲಿಟಲ್ ವೀಕ್. ಸೊ ಕಮ್ ಬ್ಯಾಕ್ ಅಗೇನ್ ವಿತ್ ದ ಬ್ಯಾಂಗ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಬಿ ಬಾಯ್ಸ್. ವೆಲ್, ಖಂಡಿತವಾಗ್ಲೂ ಇನ್ನು ಮುಂದಕ್ಕೆ ಬರುವಂತಹ ಡಾನ್ಸ್ ಶೋಗಳಲ್ಲಿ ವಿ ವಿಲ್ ಬಿ ಎಕ್ಸ್ಪೆಕ್ಟಿಂಗ್ ಅ ಲಾಟ್ ಫ್ರಮ್ ಯು ಆಲ್. ಅದರ ಜೊತೆಗೆ ಈಗಾಗಲೇ ಫ್ಲೋರ್ ಬ್ರೇಕರ್ಸ್ ಆಯಿತು, ಬಿ ಬಾಯ್ಸ್ ಆಯಿತು, ಇನ್ನು ಒಂದು ತಂಡ ಉಳಿದಿರೋದು ಎಲಿಮಿನೇಟ್ ಆಗೋದಕ್ಕೆ. ಸೊ ಜಡ್ಜಸ್, ಟೀಮ್ IDC, ಎಕ್ಸ್ಟ್ರೀಮ್ ಡಾನ್ಸ್ ಕ್ರೂ, ಡಾನ್ಸ್ ಸ್ಟಾರ್ ಅಡ್ಯರ್ ಆ್ಯಂಡ್ ಡಿಟ್ರಿಕ್ಸ್. ಸೆಮಿಫೈನಲ್ಸ್ ನನ್ನ ಒಂಜಿ ಸ್ಟೆಪ್ ಪೋಂಡ ಫಿನಾಲೆ. 12 ಟೀಮ್ಸ್ ಇಡು. ಕೆಲವು ಟೀಮ್ ಸೆಮಿಫೈನಲ್ಸ್ ಪನ್ನ ಸೀರಿಯಸ್ ಆದಿತ್ತಾರೆ, ಕೆಲವು ಟೀಮ್ಸ್ ಅವು ಸೀರಿಯಸ್ನೆಸ್ ಇತ್ತಿಜಿ. ಯಾನ್ ಒಂಜಿ ಪನ್ಪೆ ಮಾತ ಟೀಮ್ಸ್ಗ್ಲ ಒಂದು ಸ್ಟೇಜ್ ಮಾತರೆಗ್ಲ ತಿಕ್ಕುಜಿ. ಇಟ್ಸ್ ಅ ಗುಡ್ ಪ್ಲ್ಯಾಟ್ಫಾರ್ಮ್ ಟು ಶೋಕೇಸ್ ವಾಟ್ ಈಸ್ ವಿದಿನ್ ಯು. ಒಂಜಿ ಎಲ್ಲಿಯ ಎಫರ್ಟ್ಲ ಕೌಂಟ್ ಆಪುಂಡು ಮುಲ್ಪ, ಎಲ್ಲಿಯ ಮಿಸ್ಟೇಕ್ ಆಲ್ಸೋ ಕೌಂಟ್ಸ್. ಸೊ ಇನಿ ನಮ್ಮ ಎಲ್ಲಿಯ ಮಿಸ್ಟೇಕ್ ಮಂತನ ಇಟ್ ಅಫೆಕ್ಟ್ಸ್ ಫಾರ್ ಟುಮಾರೋ. ವೆರಿ ಸಾರಿ ಟು ಸೇ, ಬಟ್ ಔಟ್ ಆಫ್ 4 ಟೀಮ್ ಇನಿ ನಮ್ಮೊಟ್ಟಿಗೆ ನನ್ನ ಫಿನಾಲೆಗೆ ಉಪ್ಪಂದಿನ ಟೀಮ್ ಇಸ್ ಐ ಆಮ್ ಸಾರಿ ಕಿಶೋರ್ ಸರ್, ಇಟ್ಸ್ ಟೀಮ್ IDC. ಸೊ ಡೇರ್ ಟು ಡಾನ್ಸಲ್ಲಿ ಆಡಿಷನ್ ರೌಂಡ್, ಫಸ್ಟ್ ರೌಂಡ್, ಅದಾದಮೇಲೆ ಕ್ವಾರ್ಟರ್ ಫೈನಲ್ಸ್, ಇದೀಗ ಸೆಮಿಫೈನಲ್ಸ್ವರೆಗೂ ಬಂದಿದ್ದೀರ. ಇಟ್ಸ್ ಅನ್ ಅಚೀವ್ಮೆಂಟ್. ಬಟ್ ನಿಮ್ಮಲ್ಲೂ ಕೂಡ ಒಂದು ಆಸೆ ಇರುತ್ತೆ, ಡೇರ್ ಟು ಡಾನ್ಸಲ್ಲಿ ನಾವು ಗೆಲ್ಲಬೇಕು. ಇನ್ಫ್ಯಾಕ್ಟ್ ಎಲ್ಲ ತಂಡಗಳಲ್ಲೂ ಆಡಿಷನ್ಗೆ ಬಂದಿರೋ ಎಲ್ಲ ತಂಡಗಳು ಅದೇ ಒಂದನ್ನು ಮನಸ್ಸಲ್ಲಿ ಇಟ್ಕೊಂಡು ಬಂದಿದ್ದರು. ಬಟ್ ಇವತ್ತು ನೀವು ಡೇರ್ ಟು ಡಾನ್ಸ್ನ ಜೊತೆಗೆ ನಿಮ್ಮ ಜರ್ನಿಯನ್ನು ಎಂಡ್ ಮಾಡ್ತಾ ಇದ್ದೀರಾ. ಬಟ್ ಯೋರ್ ಡೇರ್ ಟು ಡಾನ್ಸ್ ವಿಲ್ ನಾಟ್ ಎಂಡ್. ಈ ಡೇರ್ ಟು ಡಾನ್ಸ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲ ಗ್ರೂಪ್ಗೂ ಆಲ್ ದ ಬೆಸ್ಟ್ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ನೆಕ್ಸ್ಟ್ ಪ್ರೂವ್ ಮಾಡಲ್ವಾ ಒನ್ಸ್ ಅಗೇನ್? ಪ್ರೂವ್ ಮಾಡ್ತೀವಿ ಡೆಫಿನೆಟ್ಲಿ, ಖಂಡಿತವಾಗ್ಲೂ. ದಟ್ಸ್ ಎ ಪ್ರಾಮಿಸ್. ಎಸ್, ಪ್ರಾಮಿಸ್. ವೆಲ್, ಟೀಮ್ IDC ನಿಕ್ಲೆ ಗೊತ್ತುಂಡು ದಾದಪ್ಪ. ಎಸ್ ಆರ್ ನೋ? ಎಸ್ ಸರ್. ನನ್ನ ಮೋರ್ ಆ್ಯಂಡ್ ಮೋರ್ ಹಾರ್ಡ್ ವರ್ಕ್. ಎಸ್ ಸರ್, ಡೆಫಿನೆಟ್ಲಿ ಸರ್. ಹಾಂ, ಹಾರ್ಡ್ ವರ್ಕ್ ದಾಯ್ಪಂಡ ನಿಕುಲು ಈತ್ ಪ್ರಾಕ್ಟೀಸ್ ಮಲ್ತದೆ ಸೆಮಿಫೈನಲ್ ಮುಟ್ಟ ಬರೋಡಾಂಡ. ನಾನು ಒಂಚೂರು ಜಾಸ್ತಿ ಪ್ರಾಕ್ಟೀಸ್ ಮಲ್ತಾನೆ ನಿಕ್ಲೆ ಗೋಡೆ ಮುಟ್ಟ ಪೋಲಿ. ದ್ವೇ ಟೀಮ್ ದ್ವೇ ಸ್ಪಿರಿಟ್ ನಿಕ್ಲೊಟ್ಟಿಗೆ ಉಪ್ಪಾಡು. ಯಾನು ದೇವಡೆ ಅಪ್ಪಲ ಪ್ರೇಮ ಅಲ್ಪ ನಿಕ್ಲೆ ಎನಿ ಹೆಲ್ಪ್ ಲೈಫಡ್ ದಾದಲ್ಲ ಹೆಲ್ಪ್ ಹೊಡಿತಾನೆ. ಕಾಲ್ ಮೀ. ಓಕೆ ಸರ್. ಎನ್ನಿಡ್ದು ದಾದ ಆಪುಂಡು ನಾನು ಆತ ಮಲ್ಪ ನಿಕ್ಲೆ. ಎಸ್, ಥ್ಯಾಂಕ್ ಯು ಸರ್. ಓಕೆ, ಮಿಸ್ ಯು ಗಾಯ್ಸ್. ಥ್ಯಾಂಕ್ ಯು ಸೋ ಮಚ್. എന്നോട്ടേക്ക് എത്തിനേക്ക് എന്നെ പാട്ട് അത് എത്തിനേക്ക് ഐ എം ഗോണ മിസ് യു ഗൈസ്. താങ്ക് യു. Thank you, IDC. Again, it's from Rockstars. So leave with the positive spirits. Let's hear it for Rockstars. Rockstars. Right. Thank you so much, IDC. All the very best. We will miss you. Okay, Kishore. So 2 Rockstars out. So are we done with the elimination? 9 teams we have. So 3 teams to the finals. Actually, 3 teams nanonji elimination avundu. 1 more elimination. Yeah, because
ಟೂ ಟಫ್ ಫಾರ್ ಅಸ್ ಇಂಕ್ಲೆಗ್ ಒಂದೇನು ಜಡ್ಜ್ ಮಲ್ಪಾರ ಅವಳ ಸೆಮಿಫಿನಾಲ್ ಇದೆ ಬಕ್ಕ ಇಂಕ್ಲೆಗ್ ಫಿನಾಲೆ ಎಂಚ ಆಪಣ್ ಪಂದ್ ವಿ ಹ್ಯಾವ್ ನೋ ಕ್ಲೂ ಸೊ ಎಂಕುಲ್ ಆಲ್ರೆಡಿ ಡಿಸೈಡ್ ಮಾಡ್ತದಾಂಡು ಎಂಕುಲ್ ಮೂಜಿ ಜಡ್ಜಸ್ಲ ಬಕ್ಕ ಮಾಸ್ಟರ್ಲ ಎಂಕುಲ್ ಸೇರ್ದ ಒಂಜಿ ಟೀಮ್ ಈ ರೌಂಡ್ ಹಿಡ್ದು ಪಿದೇ ಪೋಂದು ಓಕೆ ರಡ್ಡು ಟೀಮ್ ಫಿನಾಲೆಗೆ ಸೆಲೆಕ್ಟ್ ಆವೊಂದು ಸೊ ಇತ್ತ ಸೆಲೆಕ್ಟ್ ಆಪಿನ ಟೀಮ್ ದ ಗ್ರ್ಯಾಂಡ್ ಫಿನಾಲೆಗೆ ಪೋಪಿನ ದ ಫಸ್ಟ್ ಟೀಮ್ ಈಸ್ ಡಾನ್ಸ್ ಸ್ಟಾರ್ ಅಡ್ಯಾರ್ ಡಾನ್ಸ್ ಸ್ಟಾರ್ ಅಡ್ಯಾರ್ ನಿಖಲು ಸೇಫ್ ಆತಾರೆ ನಿಖಲ ಫೈನಲ್ ಫಿನಾಲೆಗೆ ಬೋಪುನಂಚಿನ ಡೋರ್ ದಾದೊಂದು ಓಪನ್ ಆಗ್ತಾರೆ ಎಸ್ ಕಂಗ್ರ್ಯಾಚುಲೇಷನ್ಸ್ ಗೈಸ್ ಸ್ಮೈಲ್ ಪ್ಲೀಸ್ ಸ್ಮೈಲ್ Big smiles. Yeah. It's the big finale that we've been selected because to. Nikul finale select ಆತರ ನಿಖುಲ್ನ ಹಾರ್ಡ್ ವರ್ಕ್ ಅವು ತೋಜಿದ್ ಬೈದನ್ ಸೊ ನಿಖುಲ್ ಫಿನಾಲೆ ಡೊಲ್ಲರ್ ಕಂಗ್ರ್ಯಾಚುಲೇಷನ್ ಒನ್ಸ್ ಅಗೇನ್ ಆ್ಯಂಡ್ ಒನ್ ಮೋರ್ ಟೀಮ್ ಈಸ್ ಎಕ್ಸ್ಟ್ರೀಮ್ ಡಾನ್ಸ್ ಕ್ರೂ Congratulations, Extreme Dance Crew. guys congratulations once again okay finale ge nikul tayari malpule nanu okay yeah and Congratulations. D-Trix guys enk dada panodu pand artha ondiji enk niklena mit nikle gottundu enk nikul mast favorite crew ದಯಪಂಡ ನಿಕ್ಲೆನ ಎಲ್ಲೆರಡು ದಿಂಚಿಲ ತೊಗೊಂಡಿದ್ದೆ ಓಕೆ ಬಕ್ಕೊಂಜಿ ವಿಷಯ ದಾದ ಪಂಡ ಇಂಕ್ ಕೆಲವು ಕಡೆ ಡಿಸಪಾಯಿಂಟೆಡ್ ಆತನ ಓಕೆ ಪರ್ಫಾರ್ಮೆನ್ಸ್ ವೈಸ್ ಬಾಕಿ ನಿಕುಲು ಸೂಪರ್ ಬೌಲರ್ ಹೋಯ್ತ ವಿಷಯ ಇಲ್ಲ ಸೊ ನಿಕುಲು ಇನಿತದೇನ ಈ ಸ್ಟೇಜಿನ ಬಿಡ್ದು ಪೋಂದುಲರ್ ಒಂದು ದಾಯಿಗಿಂಚಾಂಡ್ ನಿಖಲ್ನ ಪೂರ ರೆಗ್ಯುಲರ್ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಐತೆ ನಿಖಲ ಮಿತ್ತು ಮಸ್ತ್ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಎಕ್ಸ್ಕ್ಯೂಸ್ ಕೊರೆ ಆಪುಜಿ ಸರ್ ಮೆನಿ ರೀಸನ್ಸ್ ಉಂಡು ನಾನು ಎವ್ರಿ ಟೈಮ್ ಎಕ್ಸ್ಕ್ಯೂಸ್ ಅತ್ ನಿಖುಲ್ ದಾದ ಮಲ್ತಾರೆ ಪಂಡ ನಿಖಲ್ ಒಂಜೊಂಜಿ ಪರ್ಫಾರ್ಮೆನ್ಸ್ಲ ಉಂಡತ್ತೆ ವೇರಿಯೇಷನ್ ಕೊಡ್ತಾರೆ ಬಟ್ ಐಟ್ ಎಂಕ್ ದಾಲ ಎಂಕ್ಲೆಗ್ ದಾಲ ಯೂನಿಕ್ ದಾಲ ತೋಜಿದಿಜಿ ವೆರಿ ಸಾರಿ ಸರ್ ರಿಯಲಿ ವೆರಿ ಸಾರಿ ಗೈಸ್ ಐ ಆಮ್ ಸಾರಿ ನಿಖುಲು ಈ ಸ್ಟೇಜ್ ಬಿಡ್ದು ಪೋಂದುಲರ್ ನೆಕ್ಸ್ಟ್ ಫಿನಾಲೆ ಸ್ಟೇಜ್ ಇರ್ತಿಕ್ಕ ನಮ್ಮ ಓಕೆ ಇಡೀ ಎಪಿಸೋಡ್ ಬರ್ತೀನಿ ನೀರು ಮಾತ್ರ ಜತದು ಬೋರ್ಡ್ Congratulations yaar ನಿಜ ಎನ್ನಿ ಅನುರಾಗ್ ದಾದನ ಫಿಟ್ಟಿಂಗ್ ಮಲ್ದಿದೆ ಆರ್ ಫೈನಲ್ಸ್ ಬಲ್ಲಿ ಇಂದ ಮಲ್ತಿಪ್ಪೊಂಡು ಆಕ್ಚುಲಿ ದಾದ ಪಂಡ ಬಾರಿ ಕಾಮಿಡಿ ಪೂರ ಮಲ್ಪೇರ್ ಮುಕುಲು ಬಾರಿ ಎಂಕ್ಲೆಗ್ ಮಕ್ಕರ್ ಪೂರ ಮಲ್ಪೇರ್ ಎಂಕುಲ್ದಾಗಿ ಮಲ್ಪೇರ ಬಲ್ಲಿ Superb. So Extreme and D-Trix and Dance Stars Adyar. Guys, congratulations. Congratulations to the finale. Woo! D-Trix ಗೊತ್ತನದ Seriously, we are so proud of you guys. ನಿಕ್ಲೆನ ಒಂಜೊಂಜಿ ಹಾರ್ಡ್ ವರ್ಕ್ ಲ ಉಂಡತ ಅವು ನಿಕ್ಲೆಗೆ ಗೊತ್ತು ನಿಖುಲ್ ದಾದ ಮಲ್ತೊಂದುಲ್ಲರ್ ಪಂದ ಐಕೋಸ್ಕರ ನಿಖುಲ್ ಫಿನಾಲೆ ಪೋಂದುಲ್ಲರ್ ಸೊ ಎಂಕ್ ಫಿನಾಲೆ ಐ ವಾಂಟ್ ಸಮಥಿಂಗ್ ಎಲ್ಸ್ ವಿ ವಾಂಟ್ ಸಮಥಿಂಗ್ ಎಲ್ಸ್ Superb. So 3 teams, congratulations and Anurag, I'm very sorry for you. Bari ಬೇಜಾರು ಪನ್ನೊಂದಿಲ್ಲ. D-Trix ಗೊತ್ತನದ ಫೈನಲ್ಸ್ ಮಿನಿ ಒಂಜಿ ಕಿಸ್ಲ ಬರ್ರೆ ಬಲ್ಲಿ ಎಡ್ಡೆಡ್ ಬೇಜಾರು ಪನ್ಪನ್ ಪಂಡ D-Trix ಲ ಉಂಡು ಛೋಟಾ ಪ್ಯಾಕೆಟ್ ಮನೀಶ್ ಲ ಉಲ್ಲೇರು So double attack dhamaka on the finals. It is superb, guys. I'm so happy. Congratulations to the team and Anurag. Hard time with the finals. ಬಲೆ ಪೊಕ್ಕಡ ಬಲೆ ಮನೆ ಜಾಕಲು ಮಾತ ನಮ್ಮಕ್ಕುಲೆ ಎಸ್ ಅಕಲ ಕ್ಲೋಸ್ ಆಯ್ನ ಆಯ್ತು ಅಕುಲ್ ಪಣ್ಣ ಪಾತ್ರಕ್ಕೆ ಏನು ವೇಲ್ ಇಸ್ಕೊರಚ್ಚಾವ ಫಿನಾಲೆ ಆತೆ ಮಸ್ತ್ ಪ್ರಿಪರೇಷನ್ ಲಾಸ್ಟ್ ಆಕೇರಿ ಒಂಜಿ ಕೊರ್ದು ಪೋಪರಂದದ ಓಕೆ ನಾಲೆಜ್ಜಿ Right, thank you so much, guys. See you at the finale. Top 9 contestants. Zabardast 9 performances. Anurag na marli. Like music by Chi. Okay. All this on the
ಫಿನಾಲೆ ಸ್ಟೇಜ್. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಹೆಮ್ಸ್ ಡೇ ಟು ಡಾನ್ಸ್ ಕಾರ್ಯಕ್ರಮ ಪವರ್ಡ್ ಬೈ ಘಡಿ ಡಿಟರ್ಜೆಂಟ್. ಇಂದಿನ ಸಂಚಿಕೆಯಲ್ಲಿ ಸೆಮಿಫೈನಲ್ಸ್ ಮುಗಿತಾ ಇದೆ. ನಿಮ್ಮ ಭೇಟಿ ಫಿನಾಲೆಯಲ್ಲಿ. ಎಸ್, ಫಿನಾಲೆಯಲ್ಲಿ 9 ತಂಡಗಳು ಸ್ಟೇಜ್ ಮೇಲೆ ಬಂದು ಡೇರ್ ಟು ಡಾನ್ಸ್ ಅಲ್ಲಿ ಕೊನೆಯ ಹಣಾಹಣಿ ನಡೀಲಿಕ್ಕಿದೆ. ಸೊ ಹಾಗಾಗಿ ದ ಕಾಂಪಿಟೇಷನ್ ಇಸ್ ಗೆಟಿಂಗ್ ಮೋರ್ ಟಫರ್ ಅಂಡ್ ಇನ್ನು ನಮ್ಮ ತಂಡಗಳು ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ತಯಾರಿಯನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾದ್ರೆ ಇಲ್ಲಿಗೆ ಸೆಮಿಫೈನಲ್ ಎಪಿಸೋಡ್ ಮುಗಿಸ್ತಾ ಇದೀವಿ. ನಾವು ನಿಮ್ಮನ್ನ ಭೇಟಿ ಆಗ್ತೀವಿ ಮುಂದಿನ ಗ್ರ್ಯಾಂಡ್ ಫಿನಾಲೆಯಲ್ಲಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಹೆಮ್ಸ್ ಡೇರ್ ಟು ಡಾನ್ಸ್. Maestro Productions presents in association with Namma TV, Hems Dare to Dance, powered by Nisargalaya Brahmi Oil, Gadi Detergent, Bhumi Villas, Propipo.com, co-sponsored by Maestro Interior, Ace Promoters and Developers, Marjal Soda, Aruna Masala, Mcar.com, Sun Premium Refined Sunflower Oil, associate sponsor, Replica Hair Replacement, Nanturu, Soumya Travels, JP Lights and Appliances, Master for Quality Baking, Event Partner RDC, Venue Partner Forum Mall, Costume Partner Off Limits, Web Partner NewsKarnataka.com.